ರಾಜ್ಯಾದ್ಯಂತ ಮತ್ತೆ ಲಾಕ್ಡೌನ್ ಘೋಷಿಸಿದ ಹಿನ್ನೆಲೆಯಲ್ಲಿ ಜನ ಮತ್ತೆ ತಮ್ಮ ಮನೆಯೊಳಗೆ ಸೇರಿದ್ದಾರೆ. ನಗರಗಳು, ಪಟ್ಟಣಗಳು ಖಾಲಿಯಾಗಿ ಬಿಕೋ ಎಂತ ಇದೆ. ಈ ನಡುವೆ ನಗರದಲ್ಲಿರುವ ನಿರ್ಗತಿಕರು, ಭಿಕ್ಷುಕರು ಒಪ್ಪತ್ತಿನ ಊಟಕ್ಕಾಗಿ ಪರದಾಡ್ತಾ ಇದ್ದಾರೆ. ಇಲ್ಲೊಬ್ರು ಅವರಿಗೆ ನೆರವಾಗ್ತಾ ಇದ್ದಾರೆ. ಹೌದು, ಹೆಲ್ಪ್ ಇಂಡಿಯಾ ಫೌಂಡೇಶನ್ ಸ್ಥಾಪಕ ಕಾರ್ಯದರ್ಶಿ ರಾಜಿ ಕುಳಾಲ್ ನಗರಗಳಲ್ಲಿ ರಸ್ತೆ ಬದಿಯಲ್ಲಿರುವ ನಿರ್ಗತಿಕರಿಗೆ, ಭಿಕ್ಷುಕರಿಗೆ, ಪೌರ ಕಾರ್ಮಿಕರಿಗೆ ನೆರವಾಗ್ತಾ ಇದ್ದಾರೆ. ತಮ್ಮ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಮೂಲಕ ಪ್ರತಿದಿನ 100ಕ್ಕೂ ಅಧಿಕ ಜನರಿಗೆ ಮಧ್ಯಾಹ್ನದ ಊಟ ಒದಗಿಸ್ತಾ ಇದ್ದಾರೆ. ತಮ್ಮ ವಾಹನದ ಮೂಲಕವೇ ಮಂಗಳೂರು, ತೊಕ್ಕೋಟು, ಉಳ್ಳಾಲ ಕಡೆಗಳಲ್ಲಿ ಊಟವನ್ನ ವಿತರಿಸ್ತಾ ಇದ್ದಾರೆ. ಬೆಳಗ್ಗೆ ಒಂದು ಟೈಮ್ ತಿಂಡಿ ಕೊಡ್ತಾರ. ನಮ್ಮ ಕೆಲಸ ಎಲ್ಲ ಮುಗಿದಿಂದ ಹೋಗ್ತೀವಿ. ಗಲೀಜ್ ಕೈಯಲ್ಲಿ ಎಲ್ಲ ಕೆಲಸ ಮಾಡಿ ಹೋಗಿ ಊಟ ಮಾಡಲಿಕ್ಕೆ ಆಗ್ತಲ್ಲ. ಹಾಗಾಗಿ ಸ್ವಲ್ಪ ಕೊರೋನಾ ಬರಲಿದ್ದಂಗೆಲ್ಲ ನೀವೆಲ್ಲ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ನಾವು ಫುಡ್ಡು ವಿತರಣೆ ಮಾಡ್ತಾ ಇದ್ದೇವೆ. ಫುಡ್ ಅಂದರೆ ತುಂಬ ಜನರಿಗೆ ಈ ಏನು ವೆಹಿಕಲ್ ಇಲ್ಲ ಮತ್ತು ರೆಸ್ಟೋರೆಂಟ್ ಇಲ್ಲ, ಆ ರೀತಿಯೆಲ್ಲ ಇರುವಾಗ ತುಂಬ ಇವರಿಗೆ ಭಿಕ್ಷೆ ಬೇಡುವವರು, ಅದೇ ಕೂಲಿ ಕಾರ್ಮಿಕರು, ಇಂಥವರಿಗೆಲ್ಲ ತುಂಬ ಕಷ್ಟ ಆಗಿದೆ ಫುಡ್ಡಿದು. ನಾವು ನೋಡ್ತಾ ಇದ್ದೇವೆ. ಅವ್ರ ಹತ್ರ ಮಾತನಾಡುವಾಗ ಅವ್ರು ಹೇಳ್ತಾ ಇದ್ದಾರೆ, ತುಂಬ ಸಂತೋಷ ಆಗ್ತಾ ಇದೆ ಜನರಿಗೆ ಅವರು ಆ ಫುಡ್ ಕೊಡುವಾಗ. ಬೆಳಗಿಂದ ಏನು ಫುಡ್ ತಿನ್ನಲಿಲ್ಲ ಅಂತೂ ಕೆಲವರು ಹೇಳ್ತಾ ಇದ್ದಾರೆ. ಅದೇ ರೀತಿ ನಾವು ಡೈಲಿ 100 ಫುಡ್ಡನ್ನು ಈ ಪಲಾವ್ ಮತ್ತು ಇಂಥ ಫುಡ್ಡು, ಅದೇ ರೀತಿ ಮಾಸ್ಕ್ ಎಲ್ಲ ಜನರಿಗೆ ಕೊಡ್ತಾ ಇದ್ದೇವೆ. ಇಡೀ ಲಾಕ್ಡೌನ್ ಎಷ್ಟು ದಿವಸ ಇದೆ ಅಷ್ಟು ದಿವಸ ನಮ್ಮ ಹೆಲ್ಪ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಫುಡ್ ವಿತರಣೆ. ಅದೇ ರೀತಿ ನಮ್ಮದು ರೇಷನ್ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದೇವೆ. ಅದನ್ನು ತುಂಬ ಜನರಿಗೆ ಈಗ ಆಲ್ರೆಡಿ ನಾವು ತುಂಬ ಜನರಿಗೆ ಕೊಟ್ಟೆ ಆಗಿದೆ. ಅದೇ ರೀತಿ ನಮಗೆ ಕರೆ ಬರ್ತಾ ಇರ್ತದೆ. ಯಾಕೆಂದರೆ ನಾವು ಲಾಸ್ಟ್ ಟೈಮು ಕೋವಿಡ್-19 ಇದರ ಮಹಾಮಾರಿ ರೋಗದ ಸಮಯದಲ್ಲಿ ಅನೌನ್ಸ್ ಮಾಡಿದ್ದೇವೆ, ಯಾರಿಗೂ ಬಡ ಕುಟುಂಬದವರಿಗೆ ಏನು ನಾವು ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ.